ಕ್ಷೇತ್ರಾಧಿಪತಿಯಾಗಿ ಸುಬ್ರಹ್ಮಣ್ಯ ದೇವರನ್ನು ಮಹಾಗಣಪತಿ ಕ್ಷೇತ್ರದ ಸಂಬಂಧ ಸಮಸ್ತ ದೈವ ಸಾನ್ನಿಧ್ಯಗಳನ್ನು ನಾಗದೇವರನ್ನು ಮಾತ ನಮ್ಮದು ಮೀಡಂತೂ ವಿಶೇಷಾತ್ ಪ್ರಾರ್ಥನೆ ಮಾಡ್ತಾರೆ దానంట ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂದು ನಮ್ಮ ಜೀವಮಾನಟು ಊರ್ತಗಳು ಮಾತ ಸೇರಿದು ಇಂಚಿನ ಒಂಜಿಂಟೆ ಕಾರ್ಯ ಮಾಡ್ಕೊಡು ಬಂಡ ಐಕ ಮಾತ ಒಂಜಿ ಪೂರ್ವಜನ್ಮದ ಸುಕೃತ ಪುಣ್ಯದ ಫಲ ದೈವದೇವರನ್ನ ಅನುಗ್ರಹ ಗುರು ಹಿರಿಯರನ್ನ ಆಶೀರ್ವಾದ ಇದ್ದರೆ ಮಾತ್ರ ಸಾಧ್ಯ ಅಂಚಾನಗ ನಮ್ಮ ಹಿರಿಯರ ಕಾಲಟ್ಟು ಲಾಗಾಯಿತು ಊರದ ಕ್ಷೇಮಕ್ಕೋಸ್ಕರ ಋಷಿ ಮುನಿಗಳು ತಪಸ್ಸು ಮಾಡಿ ತಿಂಚಿತ್ತಿ ಪ್ರತಿಷ್ಠೆ ಮಾಡಿ ತಿಂಚಿತ್ತಿ ಆ ಷಣ್ಮುಖ ಸುಬ್ರಹ್ಮಣ್ಯ ದೇವರನ್ನ ಸಾನ್ನಿಧ್ಯ ಅಜೀರ್ಣಾವಸ್ಥೆಗೆ ಬತ್ತಿಂಚಿತ್ತಿ ಸ್ಥಿತಿಟ್ಟು ನಮ್ಮ ಊರದ ಪತ್ತು ಸಮಸ್ಯೆರು ಸೇರಿದು ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ಕೊಡು ಸಂಕಲ್ಪಡು ನಮ್ಮ ಆನಿತ ದಿನಟ್ಟು ಅನುಜ್ಞಾಕಲಶ ಮಾಡ್ತದೆ ದೇವರನ್ನು ಬಾಲಾಲಯ ಸಂಕಲ್ಪಡು ನಾವು ಪ್ರತಿಷ್ಠೆ ಮಾಡ್ತದೆ ಇನ್ನಿತ ದಿನಟ್ಟು ನೂತನವಾಯಿಂಚಿತ್ತಿ ಭವ್ಯವಾಯಿಂಚಿತ್ತಿ ಆ ಗರ್ಭಗುಡಿ ಮಂಟಪ ಸುತ್ತು ಗೋಪುರ ಮಾತ ನಿರ್ಮಾಣ ಮಾಡ್ತಂದು ಮುರಾಣಿತ ದಿನಟ್ಟು ನಮ್ಮ ಆ ದೇವರನ್ನ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವ ಪ್ರಾರಂಭ ಮಾಡ್ತಂದು 2ನೇ ದಿವಸದಾನಿ ಪ್ರಾಯಶ್ಚಿತ್ತ ಪ್ರೋಕ್ತ ಹೋಮಾದಿಗಳೇನು ಮಾತ ಮಾಡ್ತಂದು 3ನೇ ದಿನತ್ತಾನಿ ಆ ದೇವರಿಗೆ ಖಂಡಿಂಚಿತಿ ಕೆಲವು ಶಾಂತಿ ಹೋಮಾದಿಗಳೇನು ಮಾತ ಮಾಡ್ತದೆ ಕೋಡೆದ ದಿನಟ್ಟು ವಿಶೇಷಾತ್ ದೇವರಿಗೆ ಆ ಸೃಷ್ಟಿ ತತ್ವ ಹೋಮ ಮಾಡ್ತದೆ ಆ ಸಾನ್ನಿಧ್ಯವನ್ನು ಪುಷ್ಟೀಕರಿಸೋದು ದೇವರಿಗೆ ಅನುಜ್ಞಾಕಲಶ ಮಾಡ್ತದೆ ಅಂಜನೆ ರಾತ್ರಿಗೆ ದೇವರನ್ನ ಪರಿವಾರ ದೇವತೆಗಳ ಇಂಚಿತಿ ಆ ಇಂದ್ರಾದಿ ಅಷ್ಟದಿಕ್ಪಾಲರು ಸಪ್ತಮಾತ್ರಿಗೆಯರು ಅಂಜನೆ ನಿರ್ಮಾಲ್ಯಧಾರಿ ಇದಾಯಿರದ ಧ್ವಜ ದೇವತೆಗಳು ಮಾತೃಗಣ ಈ ಭೂತ ದೇವತೆಗಳು ಕ್ಷೇತ್ರಪಾಲಾದಿ ಆ ಸಮಸ್ತ ಪರಿವಾರ ದೇವತೆಗಳಿಗೆ ಮಾತ ನಮ್ಮ ಬಲಿ ಕೊರತು ಕೋಡಿದನುಡು ಕ್ಷೇತ್ರಪಾಲನ ಸನ್ನಿಧಾನಡು ವಿಶೇಷಾತ್ ಇನ್ನಿತ ಒಂಜಿ ಇನಿ ಪ್ರಧಾನವಾಯಿಂಚಿತಿ ಕರ್ಮ ಸಂಹಾರ ತತ್ವ ಹೋಮ ಉಂಟ ವಿಶೇಷಾತ್ ದೇವರನ್ನ ಒಂಜಿ ಸಾನ್ನಿಧ್ಯನು ಕುಂಭಗು ಆವಾಹನೆ ಮಾಡ್ಕೊಂಡಂಜಿನ ಒಂದು ತಾಂತ್ರಿಕ ನೆಕ್ಕೆ ಮಾಡ್ಕೊಂಡ ತಾಂತ್ರಿಕ ಶಸ್ತ್ರಕ್ರಿಯೆ ಅಂದು ಅಂಚಾನಗ ಆ ಶಸ್ತ್ರಕ್ರಿಯೆ ಮಾಡ್ಕೊಂಡ ದೇವರನ್ನ ಆ ಪರಿವಾರ ದೇವತೆಗಳ ಅಂಚಿತಿ ಆ ಇಂದ್ರಾದಿ ಅಷ್ಟದಿಕ್ಪಾಲರು ಮಾತ ಕ್ಷೇತ್ರಪಾಲಾದಿ ಸಮಸ್ತ ಪರಿವಾರ ದೇವತೆಗಳನ್ನ ಅಪ್ಪಣೆಯನ್ನು ಪಡೆಯೊಂದು ನಾವು ಆ ಪ್ರಧಾನವಾಯಿಂಚಿತಿ ಆ ಕರ್ಮ ಅಂಜನೆ ಬ್ರಾಹ್ಮಣರಿಗೆ ದಕ್ಷಿಣ ಕೊರತು ಅಕಲ್ನ ಅನುಮತಿ ಪಡೆಯೊಂದು ಆ ಜೀವೋದ್ವಾಸನ ಮಾಡ್ಕೊಂಡಂಜಿನ ಕ್ರಿಯೆಯನ್ನು ಮಾಡ್ಕೊಂಡಂಜಿನ ನಮ್ಮ ಕರ್ತವ್ಯ ಅಂಜಾನಗ ನಾವು ಇನ್ನಿತ ದಿನಟು ಆ ಅಜೀರ್ಣಾವಾಸಿಂಚಿತಿ ಆ ದೇವರನ್ನ ಸಾನ್ನಿಧ್ಯನು ಜೀರ್ಣೋದ್ಧಾರಕ್ಕೋಸ್ಕರ ಐಗ ಬೋಡಾಪಿಂಚಿತಿ ಆ ಸಂಹಾರ ತತ್ವ ಕಲಶಾದಿ ಮಾಡ್ತದೆ ಇನ್ನಿತ ದಿನಟು ವಿಶೇಷಾತ್ ಆ ದೇವರಿಗೆ ಸಂಹಾರ ತತ್ವ ಕಲಶಾಭಿಷೇಕ ಮಾಡ್ತದೆ ಅಲ್ಪ ಧ್ಯಾನಾದಿ ಇತ್ಯಾದಿ ಆ ದೇವರನ್ನ ಪರಿವಾರ ದೇವತೆಗಳ ಇಂಚಿತಿ ಆ ಇಂದ್ರಾದಿ ಅಷ್ಟದಿಕ್ಪಾಲರು ಸಮಸ್ತ ಕ್ಷೇತ್ರಪಾಲಾದಿ ಆ ಸಮಸ್ತ ಪರಿವಾರ ದೇವತೆಗಳೇನು ಮಾತ ಆ ದೇವರನ್ನ ಬಿಂಬಕ್ಕೂ ಸಂಕೋಚ ಮಾಡ್ತೊಂದು ಜೀವಕಲಶ ಪ್ರತಿಷ್ಠೆ ಮಾಡ್ತದೆ ಅಲ್ಪ ಆ ದೇವರನ್ನ ಬಿಂಬತ್ತು ಚೈತನ್ಯನು ನಮ್ಮ ಇನ್ನಿತ ದಿನಟು ಆ ಕುಂಭಗು ಆವಾಹನೆ ಮಾಡ್ತಂತು ಇನ್ನಿತ ದಿನಟು ಆ ಶಯ್ಯಾ ಪೂಜೆ ಇತ್ಯಾದಿ ಮಾಡ್ತದ್ದು ಆ ಶಯ್ಯೇಟು ದೀಡ್ತು ಆ ಶಯ್ಯೇಟು ದೀಡ್ತು ಇನ್ನಿತ ದಿನಟು ವಿಶೇಷ ಆಗಿ ಕೊಂಡು ಪಿಂಚಿತ್ತಿ ಆ ಸಾನ್ನಿಧ್ಯ ವೃದ್ಧಿಗೋಸ್ಕರ ಬೋಡ ಪಿಂಚಿತ್ತಿ ಆ ಧ್ಯಾನಾದಿವಾಸ ಕ್ರಿಯಾದಿಗಳು ಇತ್ಯಾದಿ ಮಾತ್ರ ಮಾಡ್ತದ್ದು ಎಲ್ಲೆತ ಆ ಶುಭ ಮುಹೂರ್ತಕ್ಕೂ ನಮ್ಮ ದೇವರನ್ನು ಪುನಃ ಪ್ರತಿಷ್ಠೆ ಮಾಡ್ಬಿಡಿ ಎಂದು ನಮ್ಮ ಸಂಕಲ್ಪ ಮಾಡ್ತದ್ದು ಅಂಜನೆ ಮಣ್ಪಿಂಚಿತಿ ಆ ಮುಹೂರ್ತವಲ್ಲ ಸುಮುಹೂರ್ತ ಮಾಡ್ತು ಕೊಡ್ತು ಎಲ್ಲದ ದಿನಟು ಆ ದೇವರ ಸಾನ್ನಿಧ್ಯನು ಈ ಆರುಡೋಟು ಪ್ರತಿಷ್ಠೆ ಮಾಡ್ತದೆ ಆ ದೇವರನ್ನ ಜೀವ ಚೈತನ್ಯನು ಮಾತ್ರ ಆ ಕುಂಬರ್ತು ಆ ಬಿಂಬಗೂ ಆ ಅಭಿಷೇಕ ಮಾಡ್ಬಿಡ ಮುಖಾಂತರವಾತು ಆ ಸಾನ್ನಿಧ್ಯವನ್ನು ಪುಷ್ಟೀಕರಿಸತ್ತು ಎಲ್ಲದ ದಿನಟು ವಿಶೇಷಾತ್ ಈ ನುಮ್ಮ ಮಿತ್ತಿಗೆ ಆಪಿಂಚಿತಿ ಆ ನೈಮಿತ್ತಿಕ ಕಾರ್ಯಗಳನ್ನು ಮಾತ್ರ ನಮ್ಮ ದೇವರನ್ನ ಸನ್ನಿಧಾನ ಪ್ರಾರ್ಥನೆ ಮಾಡ್ತಂತು ದೇವರಿಗೆ ವಿಶೇಷಾತ್ ಆ ಮೂಜಿ ಭದ್ರದೀಪ ಮಧ್ಯೋಡು ನೈತ ದೀಪು ಅಂಜನೆ ದೇವರನ್ನ ಬಲತ್ತಿಗೆ ಎಣ್ಣೆ ದೀಪು ಎಣ್ಣೆದೆಣ್ಣೆದ ಅಂಜನೆ ಎಡತ ಭಾಗತ್ತು ತಾರಾಯತೆಣ್ಣೆದ ದೀಪವನ್ನು ದೀಡ್ದು ಆ ಕವಾಟ ಬಂಧನ ಮಾಡ್ತದೆ ಮೂಜಿ ದಿನ ಸ್ವಲ್ಪ ಆ ದೇವರನ್ನ ಪೂಜೆಯನ್ನು ಮಂಟ ಹೊಟ್ಟು ನಮ್ಮ ಪೂಜೆ ಮಾಡ್ಕೊಂಡೆ ಅಲ್ಪ ದೇವಾದಿ ದೇವತೆಗಳು ಪೂಜೆ ಮಾಡ್ತಿರೋದು ಶಾಸ್ತ್ರ ನಿಯಮ ಅವೇ ಪ್ರಕಾರ ಎಲ್ಲ ಆ 21ನೇ ತಾರೀಕು ದಾನಿ 4ನೇ ದಿವಸ ಚತುರ್ಥ ಸ್ನಾನ ದೇವರಿನ ಸನ್ನಿಧಾನಟು ನಮ್ಮ ದ್ವಾರೋದ್ಘಾಟನೆ ಮಾಡ್ತದೆ ದೇವರಿಗೆ ವಿಶೇಷಾತ್ ತೈಲಾಭಿಷೇಕ ಅಂಜನೆ ಬೊಂಡೋ ಇತ್ಯಾದಿ ಪಂಚಾಮೃತ ಅಭಿಷೇಕ ಅಂಜನೆ ವಿಶೇಷಾತ್ ಆ ಪರಿವಾರ ಶಾಂತಿ ಹೋಮಾದಿಗಳು ಪ್ರಾಯಶ್ಚಿತ್ತ ಹೋಮ ತತ್ವ ಕಲಶಾಭಿಷೇಕ ಮಾಡ್ತದೆ ಆ ದೇವರನ್ನ ಬಿಂಬಟು ಕಲಾ ಚೈತನ್ಯ ಪರಿಪೂರ್ಣಕ್ಕೋಸ್ಕರ 501 ಆ 25 ಪಂಚವಿಂಶತಿ ದ್ರವ್ಯ ಸಹಿತವಾದ 501 ಬ್ರಹ್ಮ ಕಲಶಾಭಿಷೇಕನು ಮಣ್ಪುಣ ಮುಖಾಂತರ ಆ ಬಿಂಬಟು ಕಲಾ ಚೈತನ್ಯ ಪರಿಪೂರ್ಣಾತ್ ಆ ಚಂದ್ರಾರ್ಕ ಪರ್ಯಂತ ಶುಕ್ಲ ಪಕ್ಷದ ಚಂದ್ರೆ ಎಂಜ ದಿನಂದಿನೇ ಬೆಳಗೊಂದು ಪೋಪೆನೋ ಅವೇ ನಮ್ಮನೆ ಆ ಷಣ್ಮುಖ ಸುಬ್ರಹ್ಮಣ್ಯ ದೇವರನ್ನ ಮಹಾಗಣಪತಿಯವರನ್ನ ಒಂಜಿ ಸಾನ್ನಿಧ್ಯವನ್ನು ಈ ಕ್ಷೇತ್ರಗಳು ನಿರಂತರವಾದ ನಂದಾದೀಪದ ಲೆಕ್ಕನೆ ಬೆಳಗದು
ಏರೇರು ಆ ದೇವರನ್ನ ಸನ್ನಿಧಾನ ಬರ್ತದೆ ಪ್ರಾರ್ಥನೆ ಮಾಡ್ಕೊಂತಾರೆ ಆಗ್ಲಕ್ಲ ಅಭೀಷ್ಟಲ್ಲ ದೇವರ ಅನುಗ್ರಹ ಮಾಡ್ತದೆ ದುಂಬು ಮಿತ್ತಗೆ ನೆತ್ತು ಅತಿಶಯ ವಾಂಚಿತಿ ಧರ್ಮ ಕಾರ್ಯಗಳನ್ನು ದೇವತಾ ಕಾರ್ಯ ಮಾಡ್ತಾರ ಮಾತಿರಲ ಎಡ್ಡೆ ಒಂಜಿ ಸದ್ಬುದ್ಧಿಲ್ಲ ಒಗ್ಗಟ್ಟಲನ್ನ ಕೊರತು ಆ ದೇವರನ್ನ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವ ಮಾಡ್ತಾರೆ ಅಡಿಗೆ ಆ ಇಡೀ ಊರಿಗೆ ಗ್ರಾಮ ರಾಷ್ಟ್ರಕ್ಕೆ ಉತ್ತರೋತ್ತರ ಶ್ರೇಯೋಭಿವೃದ್ಧಿ ಮಾಡ್ಬೇಕಂದು ಪ್ರಾರ್ಥನೆ ಅಂಜನೆ ದೇವರ ಸನ್ನಿಧಾನ ನಮ್ಮ ವಿಶೇಷಾತ್ ಆ ಸೀಮೆ ದೇವರನ್ನ ಅಂಜನೆ ಮಾಡ್ಕೋದ ಕ್ಷೇತ್ರಾಧಿಪತಿ ಅಂಚಿತಿ ಷಣ್ಮುಖ ಸುಬ್ರಹ್ಮಣ್ಯ ದೇವರು ಮಹಾಗಣಪತಿ ಅಷ್ಟಕುಲ ನಾಗಬ್ರಹ್ಮ ದೇವರು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಸಮಸ್ತ ದೈವ ಸಾನ್ನಿಧ್ಯಗಳಿಟ್ಲ ನಮ್ಮ ಪ್ರಾರ್ಥನೆ ಪಾಪಿದಂ ಸುರಸೂರಿಭಿಃ ಅನೇನ ದೂಷಣೇನಾದ್ಯ ದೂಷಿತಂ ಚೇಹ ವರ್ತತೆ ದುಷ್ಟಬಿಂಬಸ್ಯ ಚೋದ್ಧಾರ ಕರ್ತವ್ಯ ಇತಿ ಶಾಸನಂ ಆಗಮಸ್ಯ ವಯಂ ಕರ್ತುಂ ವ್ಯವಸಾಯಮುಪಾಸ್ಮಹೇ ಅತ್ರೇದಂ ಯದಿ ಕರ್ತವ್ಯ ಆಗಮಾರ್ಥತಯಾ ಭವೇತ್ ಭವಂತೋ ನೋನುಜಾನಂತೋ ಭವೇಮಾಜ್ಞಾಕರಾ ವಯಂ ಯಥೈವ ದೇವ ಪೂಜಾಯಾಂ ವಿನಿಯುಕ್ತಮನಿಂದಿರಂ ದ್ರವ್ಯಂ ಪುಷ್ಪಾದಿಕಂ ಪಶ್ಚಾತ್ ನಿರ್ಮಾಲ್ಯ ವಿನಿಂದ್ಯತೆ ಏವಂ ಬಿಂಬಮದುಷ್ಟಂ ಯಲ್ ಪೂಜಾಯಾಂ ವಿನಿಯುಜ್ಯತೆ ತದೇವ ದೂಷಿತಂ ಪಶ್ಚಾತ್ ನಿರ್ಮಾಲ್ಯಮಿತಿ ನಿಂದ್ಯತೆ ತಸ್ಮಾದುಷ್ಟಮಿದಂ ಬಿಂಬಂ ಭವೇತ್ ಮುಕ್ತ ಸಂಶಯೈಃ ನಿರ್ಮಾಲ್ಯ ಬುದ್ಧ್ಯಾ ತ್ಯಕ್ತವ್ಯಮಿತಿ ಶಾಸ್ತ್ರಸ್ಯ ಶಾಸನಂ. దాని పండునంట పురాతనవాత ఏతో ವರ್ಷದಿಂಚಿ ಈ ಜಾಗೆಗೆ ಆರಾಧನೆ ಮಾಡ್ತೊಂದು ಬತ್ನಂಚಿತ್ನ ದೇವರನ ಬಿಂಬ ಅನೆ ತಾವರ ಈತ ವರ್ಷ ಕರಿತು ಪುರಾತನವಾದಿತ್ನಂಚಿತ್ನ ಸಾನ್ನಿಧ್ಯನು ನಮ್ಮ ಇನಿ ಜೀವಕಲಶಗೈನ ಆವಾಹನೆ ಮಲ್ಪೇರ ನಮ್ಮತ್ತ ಸಾಧ್ಯ ಉಂಡ ಪಂಪುಣಂಚಿತ್ನ ಸಂಶಯ ಮಾತೇರಕ್ಲಿಪ್ಪೇರ ಸಾಧ್ಯ ಉಂಟು ಅನೆ ತಾವರ ಶಾಸ್ತ್ರಡೆ ಪಂಪೇರೆ ಎಂಚ ಯಥೈವ ದೇವ ಪೂಜಾಯಾಮ್ ಎಂಚ ಒಂಜಿ ದೇವರನ ಪೂಜೆಗೆ ಬೋಡಾತ್ ಇನಿ ಒಂಜಿ ಪೂರ್ಣ ನಮ್ಮ ಅಲಂಕಾರನ ಪೂಜೆಗೆ ಬೋಡಾತ್ ಉಪಯೋಗ ಮಾಡ್ತದೆ ಎಲ್ಲೆತ ದಿವಸಗಾನಾಗ ಅವು ನಿರ್ಮಾಲ್ಯ ಪಂಡ ಎಂಚ ದೂಷಣೆಗೆ ಕಾರಣ ಆಪುಂಡ ಅವೇ ರೀತಿ ಆತ ಕಾಲವಶಾತ್ ಅಂಚಿತ್ನ ದೋಷಗಳು ಪೂರ ಸಾನ್ನಿಧ್ಯಾಗ ಬರ್ಪುಣೆ ತಾವರ ಪುರಾತನವಾದಿತ್ನಂಚಿತ್ನ ಸಾನ್ನಿಧ್ಯ ಆತಿತ್ನ ಅನ್ಲ ಎಂಚ ಇನಿತ ಪುಷ್ಪ ಎಲ್ಲೆಗೆ ನಿರ್ಮಾಲ್ಯ ಆಪುಂಡ ಅವೇ ರೀತಿ ಆತ ಈ ಕಾಲಾವಸ್ಥೆ ತಾವರ ಐಟಿ ಪುಣಂಚಿತ್ನ ಸಾನ್ನಿಧ್ಯದ ದೂಷಣೆಗೆ ಕಾರಣ ಆತ್ನಿತ್ಯ ತಾವರ ಐನು ಜೀರ್ಣೋದ್ಧಾರ ಮಲ್ಪೆರ ಬೋಡಾತ್ ಸಾನ್ನಿಧ್ಯ ವೃದ್ಧಿನ ಬೋಡಾವರ ಮಲ್ಪೆರ ಬೋಡಾತ್ ಈ ಕ್ರಿಯೆಯನ್ನು ಮಲ್ಪೊಳಿ ಐಟ್ ಭವದ್ಭಿಹಿ ಮುಕ್ತ ಸಂಶಯ ಈ ಒಬ್ಬೇ ಒಂದು ರೀತಿದ ಸಂಶಯವನ್ನು ಮನಸ್ಸುಡು ದೀವನಂತೆ ಮಲ್ಪೋಡು ಪಂಪುಣಂಚಿತ್ನ ವಿಚಾರವನ್ನು ಶಾಸ್ತ್ರನಂಕ ಬಂತು ಅನುಗೃಹ್ಣಂತು ತೇ ನಮಃ ಪೂರ್ವೈಃ ಪೂರ್ವಂ ಕೃತಮಿದಂ ದೇವಾಲಯಮಸಾರವಲ್ ತಾವತಾ ಭೂಯ ಪ್ರಾಸಾದೇಸ್ಮಿನ್ ಪುನರ್ನವೆ ಸ್ಥಾಪಯಾಮೋ ವಯಂ ಸತ್ಯಂ ತದನುಜ್ಞಾತುಮರ್ಹತ ಶೃಣ್ವಂತು ದೇವತಾಃ ಸರ್ವಾಃ ಪ್ರಾಸಾದಮಿಮಮಾಶ್ರಿತಾಃ ಯದುಚ್ಯಮಾನ ಅಸ್ಮಾಭಿಃ ಅನುಗೃಹ್ಣಂತು ತೇ ನಮಃ ಪೂರ್ವೈಃ ಪೂರ್ವಂ ಕೃತಮಿದಂ ದೇವಾಲಯಮಸಾರವಲ್ ಪ್ರಾಪ್ತಂ ಕಾಲವಶಾತ್ ಭೂಯೋ ವಯಂ ತಲ್ಕರ್ತುಮುದ್ಯತಾಃ ಕಾಲೇನೈತಾವತಾ ಭೂಯಃ ಪ್ರಾಸಾದೇಸ್ಮಿನ್ ಪುನರ್ನವೆ ಸ್ಥಾಪಯಾಮೋ ವಯಂ ಸತ್ಯಂ ತದನುಜ್ಞಾತುಮರ್ಹತ ಭಗವನ್ ವಾಸ್ತ್ವವಿನಮಂ ಬಿಂಬಂ ವಾ ತವ ಶೋಭನಂ कारयिष्यन्ति ते भक्तास्तिर्मर्हति क्लेशवासमया देवा रोचनीयोल्पके गृहे यावन्नमं शुभं कृत्वा पुनः संस्थापयामे जीर्णं बिन्दमिदं देवा सर्वदोषावहान् नृणाम् अस्योद्धारे कृते शान्तिरीत्येव भाषितं त्वया तत्त्वयाधिष्ठं देवा उद्धरामि तमाज्ञया तदुपक्रान्तमस्माभिः तदनुज्ञातुमर्हसि
ಹೆಚ್ಚಿನ ಅರ್ಪಣೆ ಮಂತಂಡ ದೇವರು ಸಂಪೂರ್ಣ ಸ್ವೀಕಾರವಂತನಿಗೆ ಅವತ್ತೊಂದು ಭಜನೆಯನ್ನು ವಿಶೇಷವಾದ ಸ್ವೀಕಾರವಂತನಿಗೆ ಆ ಭಜನೆ ಡಿಪ್ಪನ ಮಾತ ದೇವರ ಸ್ತುತಿನ ದೇವರಿಗೆ ನಮ್ಮ ಅರ್ಪಣೆ ಮಂತಂದಂಡ ದೇವರ ಸಂತೋಷ ನಮ್ಮ ಜೀವನ ಕೊಲ್ಪಾದ ಬರ್ಪರಿಗೆ ಅಂತೆ ನಮ್ಮ ಊರದ ಜವಣರು ಈತ ಜೋಕ್ಲು ಸೇರ್ ಬರೋದು ಎಂಕ್ಲು ಎನ್ನದಿದೆ ಅಣ್ಣ ಇದು ಸೇರ್ ನೆಂಚವಣ್ಣ ಸುಬ್ರಹ್ಮಣ್ಯ ದೇವರು ಸೇರ್ಸಾಯಿರಿ ಎಂದು ಲೆಕ್ಕ ಬಲೆಮ್ಮ ಒಂದು ಭಜನೆ ಒಂದು ಬಂದದ್ದು ಆ ಪ್ರಕಾರ ದೇವರ ಆಜ್ಞೆ ಇತ್ತನೆ ಇದು ಮಾತು ಪತ್ತು ಸೇರಿದರು ಜೋಕ್ಲು ಎಡೆಡ್ಡೆ ಪದ ಮಾತ ಪಂಡರು ಅವಾಗ ದೇವರ ಪ್ರಾರ್ಥನೆ ಮಂತಂದು ಎಂಕ್ಲ ಮಂತಿಗೆ ತಾನೆಲ್ಲ ಬಾಯಿಡ್ ತಪ್ಪು ತಾನೆಲ್ಲ ಬತ್ತಂದಂಡ ಕ್ಷಮೆ ಕೊರಲೆ ದೇವರೇ ಎಂಕ್ಲ ಭಜನೆಯನ್ನು ಸ್ವೀಕಾರ ಮಲ್ಪಲೆ ಎಂಕ್ಲೆ ಬರ್ಪನ ದೋಷನ ಪರಿಮಾರ್ಜನ ಮಂತು ಕೊಡಲೆ ಎಂಕ್ಲೆ ಜೋಕ್ಲೆಡ್ಡ ಸಾಧಿ ತಲ್ಪಲೆ ಎಂಕ್ಲ ಮಲ್ಪ ವ್ಯವಹಾರಡು ಉತ್ತರ ಅಭಿವೃದ್ಧಿ ಶ್ರೇಯಸ್ ಮಲ್ಪಲೆ ಸಮಾಜಡು ಗೌರವಯುತ ಬಾಳಿನ ಅವಕಾಶ ಮಲ್ಪಡೆ ದೇವರ ನಮ್ಮ ಪಾಂಡೊಂದಂಡ ದೇವರ ಅಸ್ತು ಅಂತರಿಗೆ ಆ ಪ್ರಕಾರ ದೇವರ ಆದೇಶದಿಂದ ನಮ್ಮ ಪಿರವಂಚ ನಿರಲುಂಡ ಅಂಚ ನಮ್ಮ ಪಿರವು ದೇವರಿತ್ತಿದ್ದು ನಮ್ಮ ಪೋಪನ ಸಾಧಿ ಬಲ್ಪು ತೋಜ ಆಪೆರಿದ ಲೆಕ್ಕ ಆ ಯೋಗನ ಕೊರಡು ಈ ಜೋಕ್ರ ಮಾತ ತುಂಬ ಮಲ್ಲ ಭಜನೆ ಮಲ್ಪಣ ಜಮಣೆ ರಾವಡು ನಂಕಲಂಚನೆ ದೇವರ ಸ್ಥಿತಿ ಮಲ್ಪಣ ಯೋಗ ಭಾಗ್ಯ ದಿಗಡು ದೇವಡು ಎಡ್ಡೆ ಆರೋಗ್ಯ ದಿಗದು ಮನಸ್ಸಿಗೆ ನೆಮ್ಮದಿ ಕಡೆ ದೇವರ ಪ್ರಾರ್ಥನೆ ಮಂತದ್ದು ಸುಬ್ರಹ್ಮಣ್ಯ ದೇವರ ಪಾದ ಪ್ರಸಾದದಲ್ಲಿ ಕೊಡ್ತದೆ ಚಂದ್ರಮ ಯಾವದ್ವಾಯ ಪ್ರಭಾವತಿ ಸುಬ್ರಹ್ಮಣ್ಯ ದೇವರ ಪಾದಾರಿಂದ ಗೋವಿಂದಾನಿ ಗೋವಿಂದ ಮಹೇಶ್ವರ ದೇವರ ಪಾದಾರಿಂದ ಗೋವಿಂದಾನಿ ಗೋವಿಂದ
ಸ್ಥಳೀಯವಾಗಿ ಇಲ್ಲಿ 4 ಮಾರ್ಗ ಅಂತ ಇಲ್ಲಿ ಇರುವಂಥ ಹೆಸರು. 4 ಮಾರ್ಗದಲ್ಲಿ ಸುಮಾರು ವರ್ಷದಿಂದ ಇಲ್ಲಿ ಒಂದು ಸಂಘಟನೆಯ ರೀತಿಯಲ್ಲಿ ಇರಬೇಕಂತ ಯೋಚನೆ ಮಾಡಿಕೊಂಡಿದ್ದು. 4 ಮಾರ್ಗ ಓಮ್ ಫ್ರೆಂಡ್ಸ್ ಅಂತ ಒಂದು ಹೆಸರನ್ನು ಇಟ್ಟುಕೊಂಡು ಎಲ್ಲ ಇಲ್ಲಿಯ ಸುತ್ತಮುತ್ತಲಿನ ಪರಿಸರದ ಯುವಕರನ್ನು ಒಟ್ಟುಗೂಡಿಸಿಕೊಂಡು ಒಂದು ಸ್ಥಳೀಯ ಸಂಘಟನೆಯನ್ನು ಮಾಡಿಕೊಂಡು ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಯಾವತ್ತೂ ನಾವು ಸ್ಪಂದಿಸ್ತೇವೆ ಅನ್ನುವಂಥ ದೃಷ್ಟಿಯಲ್ಲಿ ಇದೊಂದು ಸಂಘಟನೆ ಹುಟ್ಟಿಕೊಂಡಿತು. ಈ ವರ್ಷ ಒಂದು ಉತ್ತಮ ಅವಕಾಶ ಸಿಕ್ಕಿತು. ನಮ್ಮ ಊರಿನ ಈ ಬ್ರಹ್ಮ ಕಲಶೋತ್ಸವ ಸಂದರ್ಭ ಎಲ್ಲರನ್ನು ಒಟ್ಟುಗೂಡಿಸಿಕೊಂಡು ಹೆಚ್ಚು ಬೇರೆ ಬೇರೆ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಕೂಲಿ ಕಾರ್ಮಿಕರಿರ್ಬೋದು, ಇಲ್ಲಿ ಯಾವುದೇ ಭೇದ ಭಾವ ಜಾತಿ ಮತ ಯಾವುದೇ ವ್ಯತ್ಯಾಸಗಳಿಲ್ಲ. ಎಲ್ಲರೂ ಕೂಡ ಈ ಒಂದು ಸ್ಕಂದ ಅನ್ನುವಂಥ ದ್ವಾರ ಇಲ್ಲಿ 4 ಮಾರ್ಗದಲ್ಲಿ ಎಲ್ಲ ಸ್ಥಳೀಯ ಪರಿಕರಗಳು ಏನಿದೆ ಅವನ್ನೆಲ್ಲ ಬಳಸಿಕೊಂಡು ಮಾಡಿದಂಥ ಒಂದು ದ್ವಾರ. ಸುಮಾರು ಒಂದು 15-20 ದಿವಸಗಳಲ್ಲಿ ಎಲ್ಲ ಇಲ್ಲಿ ಸಂಜೆ ಹೊತ್ತಿಗೆ ರಾತ್ರಿ ಹೊತ್ತಿಗೆ ಬಂದುಕೊಂಡು ಸುಮಾರು 11-12 ಗಂಟೆ ರಾತ್ರಿವರೆಗೂ ಕೂಡ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿ ಅದ್ಭುತವಾದ ಒಂದು ದ್ವಾರವನ್ನು ನಿರ್ಮಿಸಿದ್ದಾರೆ. ಯಾವುದೇ ಒಂದು ಇಂಜಿನಿಯರ್ಗಳಿಲ್ಲದೆ ಎಲ್ಲರೂ ಇಲ್ಲಿರುವಂಥ ಒಬ್ಬರ ಮಾಹಿತಿಗಳು ಒಬ್ಬರಿಗೆ ಒಬ್ಬರು ಹೇಳಿಕೊಂಡು ಮಾಡಿದಂಥ ಒಂದು ನಿರ್ಮಿಸಿದಂಥ ದ್ವಾರ ಇದು ಎಲ್ಲರಿಗೂ ಒಂದು ಮೆಚ್ಚುಗೆಯನ್ನು ತುಂಬ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದಂಥ ಈ ದ್ವಾರ. ಎಲ್ಲರೂ ಒಟ್ಟುಗೂಡಿಕೊಂಡು ಈ ದ್ವಾರವನ್ನು ಮಾಡಿದ್ದೇವೆ. ಅದಕ್ಕೆ ಸಂಘಟನೆಯಲ್ಲಿ ಖಂಡಿತವಾಗಿ ಬಲ ಇದೆ, ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನುವಂಥ ದೃಷ್ಟಿಯಲ್ಲಿ ಆ ರೀತಿಯಲ್ಲಿ ಒಳ್ಳೆಯ ಒಂದು ಯೂನಿಫಾರ್ಮ್ಗಳನ್ನು ಹಾಕಿಕೊಂಡು ತೆಗಿಬೇಕಂತ ಇತ್ತು, ಆದರೆ ಆಗಲಿಲ್ಲ. ಆದರೂ ಕೂಡ ಒಳ್ಳೆಯ ರೀತಿಯಲ್ಲಿ ಆಗಿದೆ ದ್ವಾರ. ಎಲ್ಲರ ಸಹಕಾರದಿಂದ ಮೆಚ್ಚುಗೆಯನ್ನು ಕೂಡ ಗಳಿಸಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ.